गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ರೂವಾರಿ ಈ ಒಂದು ಕೆರಬೇಲ್ ಪ್ರೀಮಿಯರ್ ಲೀಗ್ ಇದರ ಒಂದು ರೂವಾರಿ ಅಶ್ರಫ್ ನಮ್ಮ ಸ್ನೇಹಿತರಾದಂಥ ಅಶ್ರಫ್ ಕೆರಬೇಲ್ ಸಮಾಜ ಸೇವಕರು ಹಾಗೂ ಯುವ ಒಂದು ನೇತಾರರು ಈ ಭಾಗದಲ್ಲಿ ಸಾಕಷ್ಟು ಜನಸೇವೆ ಹಾಗೂ ಜನರ ಕಷ್ಟಗಳಿಗೆ ತಕ್ಷಣದಿಂದಲೇ ಸ್ಪಂದಿಸುವಂಥ ಒಂದು ಮನೋಭಾವದ ಒಂದು ವ್ಯಕ್ತಿತ್ವ ಅಶ್ರಫ್. ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಇವತ್ತಿನ ಈ ಒಂದು ಪಂದ್ಯಾವಳಿ ಅದಕ್ಕೆ ಸೇರಿರತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಈ ಪರಿಸರದ ನಮ್ಮ ಎಲ್ಲ ನನ್ನ ಕ್ರೀಡಾಪಟುಗಳು ಹಾಗೂ ನನ್ನ ಸಹೋದರರು, ಯಾಕಂತ ಹೇಳಿದರೆ ಇದೇ ಪರಿಸರದವನಾದ ನಾನು, ಚೊಂಬುಗುಡ್ಡೆ ಈ ಪರಿಸರದವನಾದ ನಾನು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇದನ್ನು ಉದ್ಘಾಟನೆ ಮಾಡಿಕೊಡೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ಹಾಗೂ ಇಲ್ಲಿ ಇವತ್ತಿನ ಈ ಒಂದು ಕ್ರೀಡಾ ಏನು ಉದ್ಘಾಟನೆಯಾಗಿದೆ, ಇದರಲ್ಲಿ 8 ತಂಡಗಳು ಬಂದು ಆಟ ಆಡ್ತಾ ಇದೆ. ಈ ತಂಡದಲ್ಲಿ ಒಂದು ಸಹೋದರತೆಯ ಮನೋಭಾವದಿಂದ ಆಟವಾಡಿ 6 ಓವರ್ಗಳ ಇದೊಂದು ಮ್ಯಾಚ್, ಇದನ್ನು ಇವತ್ತು 28ನೇ ತಾರೀಕು ಸ್ಟಾರ್ಟ್ ಆಗಿ ಇವತ್ತು 4ನೇ ತಾರೀಕುವರೆಗೆ ಇದನ್ನು ಮುಕ್ತಾಯವಾಗ್ತಾ ಇದೆ. ಇದಕ್ಕೆ ಎಲ್ಲರೂ ಜಾತಿ ಭೇದ ಮತ ಭೇದವಿಲ್ಲದೆ ಆಟವಾಡಿ ಸಹೋದರತೆಯ ಒಂದು ಸಂದೇಶವನ್ನು ಸಾರುವಂಥ ಒಂದು ಕ್ರೀಡೆಯಾಗಲಿ ಹಾಗೂ ಎಲ್ಲ ಈ ಪರಿಸರದಲ್ಲಿ ಶಾಂತಿ ನೆಲೆಸುವಂಥ ಒಂದು ಕ್ರೀಡೆಯಾಗಲಿ, ಇದನ್ನು ಎಲ್ಲ ಇವತ್ತಿನ ಏನು ಶಾಂತಿ ಸಮನ್ವಯತೆ ಏನು ಬೇಕೋ ಈ ಪರಿಸರದಲ್ಲಿ, ಈ ನಾಡಿನಲ್ಲಿ, ಅದಕ್ಕೆ ಒಂದು ನಾಂದಿಯಾಗಲಿ ಅಂತ ಹೇಳಿ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ. ಆತ್ಮೀಯ ಸ್ನೇಹಿತರೆ, ಈ ಒಂದು ಕೆರಬೇಲ್ ತಂಡದ ಸದಸ್ಯರು ಇದೊಂದು ಉತ್ತಮ ಸೌಹಾರ್ದದ ಒಂದು ಪಂದ್ಯಾವಳಿಯನ್ನು ಇಲ್ಲಿ ಒಂದು ಆಯೋಜಿಸಿದ್ದಾರೆ. ತುಂಬ ಸಂತೋಷದಾಯಕ ವಿಷಯವಾಗಿದೆ. ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಇದೊಂದು ಆಟದ ಒಂದು ಯಶಸ್ವಿಯನ್ನು ಉದ್ದೇಶಿಸಿ ಮಾಡುತ್ತಿದ್ದಾರೆ. ಅಶ್ರಫ್ ಹಾಗೂ ಅವರ ಗೆಳೆಯರೆಲ್ಲರಿಗೂ ನಾನು ನನ್ನ ಪರವಾಗಿ ಶುಭವನ್ನು ಹಾರೈಸುತ್ತಿದ್ದೇನೆ. ಹಾಗೆ ಕ್ರೀಡಾಪಟುಗಳು ಶಾಂತಿ ಸೌಹಾರ್ದದೊಂದಿಗೆ ಆಡಿ ಯಾವುದೇ ಗಲಾಟೆ ಗೊಂದಲಕ್ಕೆ ಆಸ್ಪದ ಮಾಡಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಿದ್ದೇನೆ. 8 ತಂಡದವರು ಈಗ ಮ್ಯಾಚನ್ನು ಇದು ಮಾಡ್ತಾರೆ. ಎಲ್ಲರೂ ಸಂತೋಷದಿಂದ ಆಡಿ ತೋರಿಸಿ ಕೊಡಬೇಕಂತ ಎಲ್ಲರ ಹತ್ರ ಶುಭಾಶಯಗಳನ್ನು ತೋರಿಸಿ. ಮಾತು ಕಡಿಮೆ, ಕೆಲಸ ಜಾಸ್ತಿ. ನಾಣ್ಯ ಚಿಮ್ಮುಗೆ ಕಾರ್ಯಕ್ರಮವು ಈಗ ನಡೆಯಲಿದೆ. ಗಣ್ಯ ವ್ಯಕ್ತಿಗಳು ವೇದಿಕೆಯ ಮುಂಭಾಗದಲ್ಲಿ ಹಾಜರಿದ್ದಾರೆ. ನಾಯಕರಾದ ಅಶ್ರಫ್ ಕೆರಬೇಲ್ ತಂಡದ ನಾಯಕರು ಬಂದಿದ್ದಾರೆ. ಹಾಗೆ ಅಂಪೈರ್ಗಳಾಗಿ ಹಿರಿಯ ಅಂಪೈರ್ ಹರೀಶ್ ರವರು ಹಾಗೆ ಜೊತೆಯನ್ನು ಕೂಡಲಿದ್ದಾರೆ. ಈಗ ಮೊದಲ ನಾಣ್ಯ ಚಿಮ್ಮುಗೆ ಕಾರ್ಯಕ್ರಮ ನಜೀರ್ ಅಹಮದ್ ರವರು ನಾಣ್ಯ ಚಿಮ್ಮುಗೆಯನ್ನು ಮಾಡಿಸಿಕೊಂಡಿದ್ದಾರೆ. ಅವರಿದ್ದಾರೆ. ಇಲ್ಲದ್ರೆ ಮನ್ಸೂರ್ ಅಹಮದ್ ರವರಲ್ಲಿ ಸಹಕಾರಿಕೆ ಮಾಡಬೇಕು. ಹಾಗೆ ಹಿರಿಯ ಕ್ರೀಡಾಪಟು ಫಾರೂಕ್ ರವರು, ಸುಲೇಮಾನ್ ರವರು, ರೆಹಮಾನ್ ರವರಿಗೆ
ಉತ್ತಮ ಆಟಗಾರರಾಗಿದ್ದರು ರೆಹಮಾನ್ ಅವರು. ನಮ್ಮ ಪರಿಚಯದವರು ಈ ಪ್ರದೇಶದ ಒಬ್ಬ ಗಣ್ಯ ವ್ಯಕ್ತಿಯಾಗಿರುತ್ತಾರೆ ರೆಹಮಾನ್ ಅವರು. ನಮ್ಮ Ease of the mark, Santosh, with that beautiful looking picture, just like Rahul Dravid, what he did for India long time. He's a very good on his pad, anything on his pad. He's one of the best flicker of the international cricket. Similar kind of shot he played, Santosh, and ease of the mark. Total 7 now was at 2 on the board. Now second time. So at the number 3, Ganesh, always there is a team having, you need to be solid, and that's a poor start for Kapilad, and wonderful ball from, this was again a line, I think, outside the lecture. This time, excellent shot, but throw was nearly wide as the non-striker said, mid-wicket, and short square leg, and the two fielder, one at wide is long gone, and deep in wicket. These two fielder at the boundary line. Oh, this is an excellent shot. Oh, that's direct. First over. Excellent in the air for some time, but wicketkeeper not interested in the wicket. That was exactly Farooq sent to the non-striker, and it's Thomas under 6 on the board. Final time is volley mark. Roshan at 2. Ganesh. Oh, that was again beautiful. Copy with style. So the loss of one valuable wicket. Grand event of 2018. He can keep only. Now, it was so coming to the square leg boundary. He is one of the finest performers. They also got 6 in form of their now experienced player. Now, Ashok, as I mentioned, I was in the primary school in Malad. He was played for NFC Puthuraghatta team. He did 5-6 in single over. Now he is an umpire there as a minor umpire. He was a very solid player, and he did 5-6 in single over at Malad Green Ground. And he is a very talented player. As also the umpire. Now Ashfaq, very good run-up. He is actually having a small run-up and look like a very aggressive ball. And he playing similar kind of stroke. He played some copy hook style defensive stroke. Once he saw the ball outside the off stamp, he just guided the ball to the short third man for single declared area. Now Ashfaq second time is bowling mark. Again almost similar. This time he needed to be played some and the short. Oh, he is a capable player, no doubt. India for some time, but there is a protection. It's more crowd later on the afternoon section because this is a very hot day, almost 36 degrees Celsius. Oh, that was an excellent copy of the previous dismissal, and this time ball was quicker than expected from the batsman. And he is bowling to this time reverse sweep, but that is the passion of Ashfaq. Final time is bowling mark at 2. Oh, now brought into the attack. He's starting as around the wicket. I think just outside the off stump, and umpire no problem whatsoever for Liberty to hands on his chest level and this main wide. This morning. Now joining batsman is none other than Kishore, look like a little experienced player, and Suhail. He started very poorly as outside the off-stump. He bowled first delivery, but he came back very strongly to pick up the wicket of the dangerous manganese. This time, excellent flip shot to the square leg. Oh, that was outside. That was the outside. Even wicketkeeper also could not cut. Oh, that was excellent looking shot, but straight to Suhail. He bowled really well. They restricted the opposition team just 13 for the loss of 5 wicket. Sharp 6:30 p.m. in the local area. We can see the sun will be set in Arabian Sea. So this is the humble request for the umpires. Only 3-minute time for
the Chavdiya Royal Smile. Ricardo Super Kings ತಂಡಕ್ಕೆ ನಿರೀಕ್ಷಿತ ದಾಖಲೆಯಲ್ಲಿ ಕಂಡು ಬರ್ತಾ ಇಲ್ಲ. 17ರಲ್ಲಿ ಸ್ಥಗಿತಗೊಳಿಸಿ ಎಸೆತವಾಗಿ ಮಾತನಾಡ್ತಾ ಇದೆ. ಉತ್ತಮವಾದ ಎಸೆಗಾರಿಕೆ ಒಬ್ಬರಲ್ಲಿ ಹೀರೋ ತೋರಿಸಿಕೊಂಡಂತಹ ಅಶ್ಫಾಕ್ 2 ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿಗೊಂಡು ಇದೀಗ ತಮ್ಮ ದ್ವಿತೀಯ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ Ricardo Super Kings side of this is very disappointed for Ricardo. 23ರಲ್ಲಿ ಸ್ಥಗಿತಗೊಳ್ತಾ ಇದೆ. ಶ್ರೀಗೊಂಡಂತಹ ಎಸೆಗಾರರು ಕೂಡ ಈ ಬಾರಿ ಒಂದು ಸಲಿಕ ಕಂಡು ಬರ್ತಾ ಇಲ್ಲ. ಕೇವಲ 1 Final time is bowling mark. Ganesh. On this side, by the next shot. There is a